ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಕಾಂಗ್ರೆಸ್ ಪಾರ್ಟಿ के ಕಾಂಗ್ರೆಸ್ ಪಾರ್ಟಿ के ಈ ಡೌನ್ ಹೆಸರಿನಲ್ಲಿ ದಂಡ ನಡೆಸಿದ ಬಿಜೆಪಿ ಸರ್ಕಾರಕ್ಕೆ ಸಭಾಪತಿಯವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡೂರವರು, ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಯುವಕ ಕಾಂಗ್ರೆಸ್, ಕಾರ್ಮಿಕ ವಿಭಾಗ, ಮಹಿಳಾ ಕಾಂಗ್ರೆಸ್, ನಮ್ಮೆಲ್ಲ ಜನಪ್ರತಿನಿಧಿಗಳು, ಪುರಸಭೆ, ನಗರಸಭೆಯ ಸದಸ್ಯರುಗಳು ಭಾಗವಹಿಸುವುದರ ಮೂಲಕ ಈ ಒಂದು ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ಏನು ಈ ಕೊರೋನಾದ ಸಂದರ್ಭದ ಎಲ್ಲ ರೀತಿಯ ಇದನ್ನು ಪಾಲಿಸಿಕೊಂಡು ಆ ಒಂದು ಶಿಸ್ತನ್ನು ಕೂಡ ಪಾಲಿಸಿಕೊಂಡು ನಮ್ಮ ದೈಹಿಕ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ರೀತಿಯ ಸ್ಯಾನಿಟೈಸ್ ವ್ಯವಸ್ಥೆಗಳನ್ನು ಕೂಡ ಮಾಡುವುದರ ಮೂಲಕ ತಮ್ಮ ಹತ್ರ ಈ ಮನವಿಯನ್ನು ತಾವು ದಯಮಾಡಿ ನಮ್ಮ ಗಣತವ್ಯಕ್ತ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಕಳಿಸ್ಕೊಡ್ಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅವರ ಮೂಲಕ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು